ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಈ ಕಾರ್ಯಕ್ರಮ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ. नैनों की मत मानियो रे, नैनों की मत सुनियो, नैनों की मत मानियो रे, नैनों की मत सुनियो, नैनों की मत सुनियो रे, नैना ठग लेंगे, नैना ठग लेंगे, ठग लेंगे, नैना ठग लेंगे. जा तेरा रंग था मैं तो दीजा तेरा रंग था मैं तो जिया तेरे संग से मैं तो तू ही तो मौला तू ही जान मौला मेरे ले ले मेरी जान मौला मेरे ले ले मेरी जान. ಇಂದಿನ 8 ಕಂಟೆಸ್ಟೆಂಟ್ಗಳಲ್ಲಿ ಮುಂದೆ ಬರುವಂತ ಕಂಟೆಸ್ಟೆಂಟ್ ಇಸ್ ಅನದರ್ ಗುಡ್ ಸಿಂಗರ್ ಸಮರ್ಥ ಶೆನಾಯ್. बुला देना मुझे है अलविदा तुझे तुम्हें जीना है मेरे बिना सफर ये कैसा तेरा ये रास्ते तेरे तुम्हें जीना है मेरे बिना ये तेरी सारी शोहरतें है ये दुआ तुझी में सारी रहमतें है ये दुआ तुम्हें जीना है मेरे बिना भुला देना मुझको है अलविदा तुझको तुम्हें जीना है मेरे बिना तू ही तो किनारा तेरा तू ही तो सहारा तेरा तू ही तो तराना कल का तू ही तो फसाना खुद पे यकीन तो कर ले बनना तो अपना खुदा तू ही तो किनारा तेरा तू ही तो फसाना तेरा तू ही तो सहारा तेरा तू ही तो तराना खुद पे यकीन तो कर ले बनना तो अपना खुदा. फिजा की शाम में तू है नई सुबह तुम्हें जीना है मेरे बिना जीना मेरे बिना. ಸಮರ್ಥ ಶೆನಾಯ್, ಆಕ್ಚುಲಿ ಐ ಆಮ್ ಸ್ಪೀಚ್ಲೆಸ್. ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಹೇಳೋದು ಕೇಳಿದೀನಿ, ಇದು ಬಡಾ ಪ್ಯಾಕೆಟ್. ಹಾಗಾದ್ರೆ ಯಾವ ಧಮಾಕ ಇದನ್ನ ಇಲ್ಲಿ ಬ್ಲಾಸ್ಟ್ ಮಾಡಿದೀರಾ? ಇಟ್ ವಾಸ್ ಆಕ್ಚುಲಿ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಅಲ್ವಾ? Thank you so much, madam. Even the co-participants were like, oh, Samarth, what's happening? ನಿಮ್ಗೆ ಹೇಗೆ ಅನಿಸಿದೆ? I could do better. Actually, I could do better. Okay, you could do better. Yes, ma'am. That's what you feel. Scope is there for improvement, no matter which level you reach. Absolutely, madam. ನನಗೆಲ್ಲ ಗೊತ್ತು ಹೇಳೋ ದಿವಸ ಐ ಆಮ್ ಡನ್. ಐ ಶುಡ್ ಲರ್ನ್ ಎವ್ರಿ ಡೇ. ಐ ಶುಡ್ ಲರ್ನ್. ಕರೆಕ್ಟ್ ಆಗಿ ಎಲ್ಲಾದ್ರೂ ನೀವು ಮಿಸ್ ಮಾಡಿದ್ದೀರಾ ಅಂತ ಇರುವಂತ ಒಂದು ಏನಾದ್ರೂ ಈಗಿನ ಪರ್ಫಾರ್ಮೆನ್ಸ್ ಅಲ್ಲಿ? The last part, actually original song alilla. It's actually an improvisation. Trying to reach that note itself is a challenge actually. Wherein landing last agogena a slight I felt it actually. Okay. It is actually an improvisation, but
ಅದು ಸಾಂಗಲ್ಲೆಲ್ಲ ಇಟ್ ಇಸ್ ಆ್ಯಕ್ಚುಲಿ ರೀಚಿಂಗ್ ಎಕ್ಸೆಸಿವ್ ಹೈಟ್ ಟ್ರೈ ಮಾಡಿದೆ ಅಷ್ಟೇ. ಓಕೆ, ಆ ಟ್ರೈಯಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ ಇಲ್ವಾ ಅಂತ ನಮ್ಮ ಜಡ್ಜಸ್ ಹೇಳಬೇಕು. ನಿಮಗೆ ಗೊತ್ತು ಹೇಗೆ ಹಾಡಿದ್ದೀರಾ ನೀವು ಅಂತಲ್ವಾ? ನಿಮ್ಮನ್ನು ನಾವು ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು. ಎಸ್, ತುಂಬ 2-3 ಸಾಂಗ್ ಕೇಳಿದ್ವಿ ನಿಮ್ಮ ಕಡೆಯಿಂದ ನಾವು. ಸೊ ಯು ಹ್ಯಾವ್, ನೀವೇ ನಿಮಗೋಸ್ಕರ ಒಂದು ಬೆಂಚ್ ಮಾರ್ಕ್ ಅಂತ ನೀವೇ ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ, ರೈಟ್? ಎಸ್ ಯು ಹ್ಯಾವ್ ಗಿವನ್ ಆಲ್ರೆಡಿ. ಈ ರೌಂಡಲ್ಲಿ ನೀವು ಆ ಬೆಂಚ್ ಮಾರ್ಕಿಂದ ಒಂದು ಲೆವೆಲ್ ಇತ್ತು ಅಂದರೆ ಓಕೆ ಅಂತ ಹೇಳ್ಬೋದು, ಅಥವಾ ಅದಕ್ಕಿಂತ ಮೇಲಿರಬೇಕು. ಬಟ್ ಎಲ್ಲೋ ಐ ಫೆಲ್ಟ್ ಇಟ್ ವಾಸ್ ಲಿಟಲ್ ಡೌನ್. ಇಲ್ಲಿದ್ದವರು ಹಿಂಗೆ ಹೋಗಿದ್ರೆ ಪರವಾಗಿರಲಿಲ್ಲ, ಚೂರೆಲ್ಲೋ ಕೆಳಗಡೆ ಬಂದಂಗೆ ಅನ್ನಿಸ್ತು. ಮೈಕ್ ಕಂಟ್ರೋಲ್ ಇಟ್ ವಾಸ್ ಓಕೆ. ಒಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ, ಮೈಕ್ ಕಂಟ್ರೋಲ್ ಬಗ್ಗೆ. ಅಷ್ಟೊಂದು ನಮಗೆ ಲಾಸ್ಟ್ ಇದರಲ್ಲಿ ನೋಡಿದಾಗ, ಇವಾಗ ನೋಡಿದಾಗಲೂ ಏನೋ ಸಮಥಿಂಗ್ ಈಸ್ ಮಿಸ್ಸಿಂಗ್. ಆ ಓಪನ್ ಇರಲಿಲ್ಲ ವಾಯ್ಸ್, ಅಷ್ಟು ಓಪನ್ ಇರಲಿಲ್ಲ. ಲಾಸ್ಟ್ ಟೈಮಲ್ಲಿ ಹಾಡ್ದ ಇದ್ದಿದ್ದ ಆ ವಾಯ್ಸೇ ಇಲ್ಲ, ಇಟ್ಸ್ ಮಿಸ್ಸಿಂಗ್. ಐ ಡೋಂಟ್ ನೋ, ನೀವು ಓವರ್ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೊಂಡಿದ್ದೀರೋ ವಾಯ್ಸ್ನ ಅಥವಾ ಏನು, ಅದು ನೀವು ಡಿಸೈಡ್ ಮಾಡ್ಕೋಬೇಕು. ಬಟ್ ಪಿಚ್ಚಿಂಗ್ ದಿಸ್ ಟೈಮ್ ವಿ ಹ್ಯಾಡ್ some problems. Yes, I will improve over period. And ಎಲ್ಲ ನೋಟ್ಸು ಅಷ್ಟೇ ಹೈ ಪಿಚಸ್ ನಮ್ಗೆ ಸ್ವಲ್ಪ ರಫ್ ಅಂತ ಅನ್ನಿಸ್ತು. ತುಂಬ ರಫಾಗಿ ಹಾಡ್ತಾ ಇದ್ದೀರಾ ನೀವು. ಟ್ರೈಯಿಂಗ್, ಯು ಆರ್ ಪುಷಿಂಗ್ ಇಟ್ ಆ್ಯಕ್ಚುಲಿ. ಅಷ್ಟೊಂದು ಈಸಿ ಫ್ಲೋ ಅಂತ ಅನ್ನಿಸ್ಲಿಲ್ಲ ನಮಗೆ. ಆ್ಯಂಡ್ ಗುಡ್ ಅಟೆಂಪ್ಟ್, ಲಾಸ್ಟ್ ಆಲಾಪ್ ಗುಡ್ ಅಟೆಂಪ್ಟ್, ಬಟ್ ಪಿಚ್ಚಿಂಗ್ ಅಗೈನ್. ಓಕೆ, ಇದ್ರ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಿ. You can do better. I'll try. You can do better. Okay. ನಿಮ್ಮ ಹತ್ರ ಒಳ್ಳೆ ಕೆಪಾಸಿಟಿ ಇದೆ. ಬಿಕಾಸ್ ಅರ್ಲಿಯರ್ ಎಪಿಸೋಡ್ ಇಟ್ ವಾಸ್ ಆಸಮ್. ಓಕೆ, ಅದೇ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ಲಿಟಲ್ ವೀಕ್ ಅನಿಸ್ತಾ ಇತ್ತು. ಬಟ್ ಯು ಕ್ಯಾನ್ ಡೂ ಬೆಟರ್. ಆಲ್ ದಿ ಬೆಸ್ಟ್. ಖಂಡಿತ ಸರ್, ಖಂಡಿತ. ಯು ಆರ್ ಅ ಗ್ರೇಟ್ ಟ್ಯಾಲೆಂಟ್ ಆ್ಯಕ್ಚುಲಿ. ನನಗಂತೂ ತುಂಬ ಪರ್ಸ್ನಲಿ ತುಂಬ ಇಷ್ಟ ನಿಮ್ಮ ಸಿಂಗಿಂಗ್. ನೀವು ನೋಡೋಕೆ ಹೀಗಿದ್ದೀರಾ ಅಂದರೆ ಆ ಸಿಂಗಿಂಗ್ ನಿಮ್ಮದು ಮಾತ್ರ ವಿಸ್ಮಯ. ಐ ರಿಯಲಿ ಲವ್ ಯುವರ್ ಸಿಂಗಿಂಗ್. ಸೆನ್ಸ್ ಆಫ್ ಏನು ಕಂಟ್ರೋಲಿಂಗ್ ಮೈಕ್ ಇರಲಿ, ಆಮೇಲೆ ಟ್ರ್ಯಾಕ್ ಜೊತೆ ಹಾಡುವಂಥದ್ದು. ಆ ಟ್ರ್ಯಾಕ್ನಲ್ಲಿ ಒಂದೊಂದು ಜಾಗದಲ್ಲಿ ಏನೂ ಕೂಡ ಇಲ್ಲ, ಬರೀ ಖಾಲಿ. ಆದರೂ ಕೂಡ ಆ ಸೆನ್ಸ್ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗುವಂಥದ್ದು, ಅದು ಅಮೇಝಿಂಗ್. ಅದು ನಿಮ್ಮಲ್ಲಿದೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಆ್ಯಂಡ್ ಯು ಆರ್ ಅ ವಂಡರ್ಫುಲ್ ಸಿಂಗರ್. ಬಟ್ ಈ ರೌಂಡ್ಸಲ್ಲಿ ಅವರು ಹೇಳಿದ ಹಾಗೆ ಸ್ವಲ್ಪ ಕಡಿಮೆ ಇದೆ. ಬಟ್ ನೆಕ್ಸ್ಟ್ ರೌಂಡಲ್ಲಿ ನಾನು ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ. Yes, okay. Sir. I'll keep up to your expectation. Thank you judges. Going to Vijayanna. Enchant performance. Superb, perfect. Your attitude is very great. When the judges Pannanulle had a fault under you, immediately answer saying that I will improve. Only once you said I will try. You should not try. You must improve. There's a lot of difference between trying and improving. So yes. I think your attitude is perfect. Yes, sir. Rest everything is there with you. Yes, sir. You only have to just polish it. You're like a diamond. Need some more polishing. Yes, sir. And I just love you. So it's superb. Your song, yes. Your singing, all the 3 songs you sang so far was mind blowing. I really loved it and wish you all the best. Thank you so much. Thank you Vijayanna. Mahaguru Guruanna Enchant Merna performance. ಎಷ್ಟು ವರ್ಷ ಹೊಡೆದು ಕಲ್ತಾನಲ್ಲಿ ಮ್ಯೂಸಿಕ್ ನಾಟ್ ಸೋ ಮಚ್ ಫಿನಾನ್ಷಿಯಲಿ ಮನೆಯಲ್ಲಿ ಅಲ್ಲ, ಎಷ್ಟು ಹೋಗ್ಲಿಲ್ಲ ಸರ್. ಸಂಗೀತ ಕಲಿಬೇಕಂತ ಯಾವತ್ತು ಟ್ರೈ ಮಾಡ್ತಾ ಇದ್ದೇನೆ, ಯಾವತ್ತು ಹೋಗ್ಲಿಲ್ಲ ನಾನು. ನೀವು ಆಕ್ಚುಲಿ ಕ್ಲಾಸ್ಗೆ ಹೋಗಿಲ್ವಾ? ಇಲ್ಲ ಸರ್. ಗುಡ್, ಹೋಗ್ಬೇಕು ಸರ್. ದೆನ್ ಯು ಡಿಸರ್ವ್ ಅಪ್ರಿಸಿಯೇಷನ್. ಅಮೇಜಿಂಗ್. ಅಲ್ಲ ಸರ್, ಐ ಜಸ್ಟ್ ವಾಂಟ್ ಟು ಸೇ ಸಮಥಿಂಗ್. ನಿಮಗೆ ನೆನಪಿಲ್ಲ, ಆದರೆ ನೀವು ನಮಗೆ ಹೀರೋ. ಸಮ್ ಇಯರ್ಸ್ ಬ್ಯಾಕ್, ಯು ಸೇ ಅರೌಂಡ್ 10 years ಬ್ಯಾಕ್, ದೆರ್ ವಾಸ್ ಒನ್ ರಿಯಾಲಿಟಿ ಶೋ ಇನ್ ಮ್ಯಾಂಗ್ಳೂರ್. ಆಗ ನಮಗೆ ನಿಮ್ಮ ಮನೆಗೆ ಬರುವ ಒಂದು ಚಾನ್ಸ್ ಸಿಕ್ಕಿತ್ತು. ಓಕೆ ನೆನಪಿದೆಯಾ? ಯಾ. And you had told me you have potential, you are not working. Okay. I said sir, when I meet you next time I will work and show you sir. ಫಿನಾನ್ಷಿಯಲಿ ಅಷ್ಟು ಇಲ್ಲದಿದ್ದರೂ ಕೂಡ ನಾನು ಡೈಲಿ ಆ ರೇಂಜ್ ಟ್ರೈ ಮಾಡ್ತಾ ಇದ್ದೇನೆ, ಪ್ರೋಗ್ರೆಸ್ ಅಲ್ಲಿ ಇದ್ದೇನೆ. ಐ ಆಮ್ ನಾಟ್ ರೀಚ್, ಐ ಆಮ್ ಟ್ರೈಯಿಂಗ್ ಸರ್. ಯು ಡಿಸರ್ವ್ ಅಪ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ ದಿವಸ ನೀವು ಹಾಗೆ ಹೇಳಿಲ್ಲದಿದ್ದರೆ ನಾನು ಇಲ್ಲಿ ನಿಲ್ತಿರ್ಲಿಲ್ಲ ಸರ್. ಇಲ್ಲ, ಸಿ ಫಿನಾನ್ಷಿಯಲಿ ಸೆಕೆಂಡ್ರಿ. ಈಗ ನನಗೆ ಹೇಳ್ಬೇಕಂದ್ರೆ ಮೈ ಬ್ಯಾಕ್ಗ್ರೌಂಡ್ ಐ ಥಿಂಕ್ ಫಿನಾನ್ಷಿಯಲಿ ಎವ್ರಿಥಿಂಗ್ ವಾಸ್ ಫೈನ್. ಬಟ್ ಮ್ಯೂಸಿಕ್ಗೆ ಕ್ಲಾಸಿಗೆ ಹಾಕಿಲ್ಲ ನನ್ನನ್ನು. ಮ್ಯೂಸಿಕ್ಗೆ ನಾನು ಕ್ಲಾಸಿಗೆ ಹೋಗಿದ್ದು, ನಾನು ದುಡ್ಡಿದ ನಂತರ ಒದಗಿದ್ದು. ಐ ಸ್ಟಾರ್ಟೆಡ್ ಅರ್ನಿಂಗ್ ಮೈ ಸೆಲ್ಫ್ ಆ್ಯಂಡ್ 1/3 ಆಫ್ ಮೈ ಸ್ಯಾಲ್ರಿ ಐಸ್ ಟು ಸ್ಪೆಂಡ್ ಟು ಲರ್ನ್ ಮ್ಯೂಸಿಕ್ ಇನ್ ಬ್ಯಾಂಗ್ಳೂರ್. 1/3 ಆಫ್ ಮೈ ಸ್ಯಾಲ್ರಿ ಐಸ್ ಟು ಪುಟ್ ಟು ಅರ್ನ್ ಮ್ಯೂಸಿಕ್. ಸೊ ಫಿನಾನ್ಷಿಯಲಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಸಾಂಗ್ಸ್. ನಾನು ಏನಕ್ಕೆ ಹೇಳಿದೆ ಅಂದರೆ ದೆ ಮೆನಿ ಟುಡೇ ಐ ಥಿಂಕ್ ವಿನೇಶ್
I felt lot of singers in this round, they know what they are singing. See, ಯಾವತ್ತು ಇಂಪ್ರೂವ್ ಆಗೋದು ಏನು ಅಂದರೆ, ಇಟ್ಸ್ ನಾಟ್ ದಟ್ ಐಲ್ ಇಂಪ್ರೂವ್, ನೋಬಡಿ ಕ್ಯಾನ್ ಇಂಪ್ರೂವ್ ಲೈಕ್ ದಟ್, ಐಲ್ ಇಂಪ್ರೂವ್ ಅಂತ ಹೇಳಿ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಯು ಶುಡ್ ನೋ ವಾಟ್ ಮಿಸ್ಟೇಕ್ಸ್ ಯು ಆರ್ ಡೂಯಿಂಗ್. ನಾವೇನು ತಪ್ಪು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿದ್ರೆ ಅದನ್ನು ಸರಿ ಮಾಡ್ಬೋದು. ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹೌದಾ ಸರ್, ಕರೆಕ್ಟ್ ಮಾಡ್ಕೋತೀನಿ ಅಂತಾರೆ, ಕರೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ದೇ ಡೋಂಟ್ ನೋ ವಾಟ್ ದೇ ಆರ್ ಸಿಂಗಿಂಗ್. ಐ ಫೆಲ್ಟ್ ಇವನ್ ಯು ನೋ ವಾಟ್ ಯು ಆರ್ ಸಿಂಗಿಂಗ್. ಈಗ ಎಲ್ಲಿ ತಪ್ಪಿದ್ದು, all the 3 songs which I felt, according to me, all are equal marks. There's no difference. All the 3, I don't know. ನನ್ನ ಲೆಕ್ಕದಲ್ಲಿ there was a mark difference in your ಇದು. According to me, singing, the first, second and the third is all equal. I felt there was a case. Today's last, what you said, that was the observation. ಎಲ್ಲಿ ತಪ್ಪಿದಂತ ಹೇಳಿದ್ದು? ಲಾಸ್ಟಿಗೆ ಒಂದು ಇಂಪ್ರೂವೈಸೇಷನ್, ಆಲಾಪ್ ಅಲ್ಲಿ ಮಾತ್ರ ತಪ್ಪಿದೆ, ಅಷ್ಟರಿಗೆ ಎವ್ರಿಥಿಂಗ್ ವಾಸ್ ಫೈನ್. ಯು ನೆವರ್ ಮಿಸ್ಡ್ ಔಟ್ ಆನ್ ಎನಿಥಿಂಗ್, ಯು ಆರ್ ಪಕ್ಕಾ, ಯು ಆರ್ ಪರ್ಫೆಕ್ಟ್. ದ ಪ್ರಾಬ್ಲಮ್ ಹಿಯರ್ ಇಸ್, ಯಾರು ಈವನ್ ಮೀ ಜಡ್ಜ್ ಸೀಟ್ ಕೂತಾಗ ಸಮ್ ಸಾಂಗ್ಸ್ ವಿಚ್ ಹ್ಯಾವ್ ಟಚ್ಡ್ ಮೀ, ಅದನ್ನು ನೀನು ಹಾಡುವಾಗ ನನ್ನ ಸಿಕ್ಕಾಪಟ್ಟು ಟಚ್ ಆಗುತ್ತೆ. ಸಮ್ ಸಾಂಗ್ ನಂಗೆ ಗೊತ್ತಿರಲ್ಲ, ಇಟ್ ಮೇ ನಾಟ್ ಎಫೆಕ್ಟ್ ಮೀ, ಬಟ್ ಸಿಂಗಿಂಗ್ ವೈಸ್ ನನ್ನ ಲೆಕ್ಕದಲ್ಲಿ ಆಸ್ ಐ ನೋ ಆಲ್ ದ 3 ಪರ್ಫಾರ್ಮೆನ್ಸಸ್ ಈಕ್ವಲ್. ಈವನ್ ಟುಡೇ ಯು ಆರ್ ಎಕ್ಸಲೆಂಟ್. Absolutely no mistakes according to me. This is a different genre, this is more of rock. Idu except for that alap hoytu, alap I think it messed it up a little, because I was wondering alli end agide ಚೆನ್ನಾಗಿರ್ತಿತ್ತು, you extend ಮಾಡಿ ಅದನ್ನ ಸುಮ್ಮನೆ ಲಾಸ್ಟಿಗೆ ಸ್ವಲ್ಪ ಕೆಡಿಸಿದ್ರೆ ಅಂತ ಅನಿಸ್ತು ಅಷ್ಟು. And one thing I liked about you is ಅದನ್ನ you know where you missed out, so you can repair it next time. Many people ಗೊತ್ತಾಗಲ್ಲ, everybody thinks singing is easy, ಬಟ್ ಅದನ್ನು ಎಲ್ಲಿ ತಪ್ಪೋಗಿದ್ದೀವಿ ಅಂತ. ಬಟ್ ಐ ಆಲ್ವೇಸ್ ಥಾಟ್ ಯು ಗೊತ್ತಾದರೆ, ಐ ಫೆಲ್ಟ್ ಯು ಹ್ಯಾವ್ ಲರ್ನ್ಡ್ ಮ್ಯೂಸಿಕ್ ಅಂತ. ವಿದೌಟ್, ಐ ಟೆಲ್ ಯು ಫ್ರ್ಯಾಂಕ್ಲಿ, ಗೆಟ್ ಇನ್ ಟು ಮ್ಯೂಸಿಕ್ ಸ್ಕೂಲ್. ಓಕೆ, ರಿಜಿಸ್ಟರ್ ಮಾಡಿದ್ದೀನಿ. ಐ ವಿಲ್ ಬೇರ್ ದ ಎಕ್ಸ್ಪೆನ್ಸ್. One more tip I'll give you. One thing I didn't like that about you is that you kept saying financial problem. No, sir. You should not say that. That's an excuse. Good enough, sir. Now I'm good enough. Not even good enough. You should never keep that. Finances, nobody had money. No more, sir. Even good enough. That's what. I've got into good job. Second thing, if you eat less, I think financial will be better. So you can make up a little bit of that. But I'm just saying, that was just jokingly, but seriously, don't keep any hurdle in your mind saying that I have this problem so I can't perform. A lot of people come with sympathy factor. You're trying to get self-sympathy, which is very wrong. I understand. So keeping all sympathies away, sir, just to end up, thank you so much for giving me an opportunity. But financially okay enough, I can do it, sir. I'll join. And next time when I'll meet you, you will call me, sir. Thank you so much. Yeah, but you should satisfy yourself, not us. Yeah, because certainly, sir, it's not important that you satisfy us. Yeah. Certainly, sir. Certainly. I'll take that as a feedback. As you were singing, I was telling Vijayanna, I may make this guy sing. I was just telling him. Whoa. So then when you earn the money, you give us the money. Samarth, congratulations. Thank you, sir. Thank you so much. Guruvana irincha pantarandatte Samarth has disclosed that you have been an inspiration. Gottittido gottijadeno, you have been an inspiration for so many of the talents in Karavali, Karnataka, all over India, overseas. So it's a great thing. It's a great pleasure to have you. I think the participants are overwhelmed to have you here. Once again, thank you, Guruvana. Really. We keep following him. Thank you so much. Thank you. Thank you so much. Very well sung. Thanks. Kane Properties presents Namma Super Singer Bale Pada Panle, powered by Citadel Developers and Malaika Sarees. Thank you so much. Participant ಒಬ್ರಿಂದ ಒಬ್ರು ಜಬರ್ದಸ್ತ್ ಆಗಿ ಹಾಡ್ತಾ ಇದ್ದಾರೆ. 4 ಜನ ಹಾಡಿದ ನಂತರ ಇನ್ನು 4 ಜನ ಇಂದಿನ ಸಂಚಿಕೆಯಲ್ಲಿ ಹಾಡ್ಲಿಕ್ಕಿದ್ದಾರೆ. ಬಟ್ ಎಂಡ್ ಆಫ್ ದಿ ಎಪಿಸೋಡ್ ಒಂದು ಎಲಿಮಿನೇಷನ್ ಇದೆ. ದಟ್ಸ್ ದ ಸ್ಯಾಡ್ ಪಾರ್ಟ್. ಹಾಗೆ ಉಳಿದಂತ ಕಂಟೆಸ್ಟೆಂಟ್ಸಿಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ವೀಕ್ಷಕರಿಗಾಗಿ ಒಂದು ಪುಟ್ಟ ವಿರಾಮ. ಕಮ್ ಬ್ಯಾಕ್ ಸೂನ್. जरा जरा बहकता है महकता है आज तो मेरा तुम बदन मैं प्यासी हूँ मुझे भर ले अपनी बाहों में. ಸ್ಟೈಲ್ಸ್ ಎಲ್ಲ ಎಕ್ಸಾಕ್ಟ್ ಹೆಂಗಿತ್ತು ಹಂಗಿತ್ತು. ನಿಂದು ಹಳೆ ಸಾಂಗ್ ಕೇಳಿದ್ರೆ ಏರಿ ಮೇಲೆ ಆ ಪಂಚು ಸಖತ್ ಪಂಚ್ ಇತ್ತು. ಆ ಪಂಚ್ ಈ ಸಾಂಗ್ಗೆ ವರ್ಕೌಟ್ ಆಗಲ್ಲ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ.
short break to Kane Properties presents Namma Super Singer Bale Pada Panle. ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಕೇನ್ ಪ್ರಾಪರ್ಟೀಸ್. ಕೇನ್ ಪ್ರಾಪರ್ಟೀಸ್ ಅವರ ಹೊಸತಾದ ಅಪಾರ್ಟ್ಮೆಂಟ್ ಉಡುಪಿಯಲ್ಲಿ ಬರ್ತಾ ಇದೆ, ಆಶಿಯಾನಾ ಅಂತ. ಯಾರಿಗಾದ್ರೂ ಬುಕಿಂಗ್ಸ್ ಮಾಡ್ಲಿಕ್ಕಿದ್ರೆ ಬೇಗ ಬೇಗ ಬುಕಿಂಗ್ಸ್ ಮಾಡಿ. ಇಟ್ಸ್ ಆಶಿಯಾನಾ ನ್ಯೂ ಅಪಾರ್ಟ್ಮೆಂಟ್ಸ್ ಆಫ್ ಕೇನ್ ಪ್ರಾಪರ್ಟೀಸ್ ಅಟ್ ಉಡುಪಿ. ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮಾತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರ್, ಡ್ರೀಮ್ ಕಿಚನ್ ಕಂಕನಾಡಿ ಮ್ಯಾಂಗ್ಳೂರ್. ಇವರಿಗೆಲ್ಲ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಸ್ ರಾಯಲ್ ಗ್ರೂಮ್ ಮ್ಯಾಂಗ್ಳೂರ್, ಮೆಡ್ಫಾಸ್ ಸೆರಮಿಕ್ಸ್ ಮ್ಯಾಂಗ್ಳೂರ್, ಇವರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಮುಂದಿನ ಕಂಟೆಸ್ಟೆಂಟ್ ನತ್ತ ಹೋಗ್ತಾ ಇದ್ದೇವೆ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರಗೊಂಡ ಅಂತರಂಗ ಪ್ರಾಣ. ಈತನಂತರಾಳ ಏನೋ ರೀತಿ ನೀತಿ ಏನೋ, ನಕಾಣೆ ನನ್ನ ದೇವರಾಣಿ. ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕೆ ಬಂದು ಕುಂತಾಯ್ತಲ್ಲೋ ಮಾವ. ಕಾದೈತೆ ಸೊಕ್ಕೈತೆ ಕಬ್ಬೈತೆ. ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಕಾರ್ಕಳದಿಂದ ತನುಶ್ರೀ. ಪ್ಲೀಸ್ ವೆಲ್ಕಮ್ ತನುಶ್ರೀ. जरा जरा बहकता है आज तो मेरा तन बदन. मैं प्यासी हूँ मुझे भर ले अपनी बाहों में. जरा जरा बहकता है आज तो मेरा तन बदन. मैं प्यासी हूँ मुझे भर ले अपनी बाहों में. मेरी कसम तुझको सजन दूर कहीं ना जा. ये दूरी कहती है पास मेरी आ जा रे. ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು, ಓಪನಿಂಗು ಹೋಯಿತು. ಆಮೇಲೆ ಮೇಯ್ನ್ ಅಂದರೆ ಈ ಸಾಂಗಿಗೆ ಬೇಕಾಗೋ ಆ್ಯಟಿಟ್ಯೂಡ್ ಮಿಸ್ ಆಗ್ತಾಯಿತ್ತು. ಹಸ್ಕಿನೆಸ್ ಇದೆ ಸರಾ ಅಂದರೆ ನೀವೇನಂದರೆ ಹಾಡಿದ್ದೀರಾ, ನೀಟಾಗಿ ಹಾಡಿದ್ದೀರಾ, ಬಟ್ ಕೆಲವು ಕಡೆ ಸಂಗತಿಗಳನ್ನೆಲ್ಲ ಸ್ವಲ್ಪ ಕ್ಲಾಸಿಕಲ್ ಥರ ಮಾಡಿಬಿಟ್ರಿ. ಈ ಸಾಂಗಿಗೊಂದು ಹಸ್ಕಿ ಆ್ಯಟಿಟ್ಯೂಡ್ ಇದೆ, ನೀವು ಸ್ವಲ್ಪ ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ದಟ್ ವಾಸ್ ಮಿಸ್ಸಿಂಗ್. यूं ही भरस भरस खाली गटा बरसे, हम यार भीग जाए इस चाहत की बारिश में. मेरी खुली खुली लटों को सुलझाए तू अपनी उंगलियों से. मैं तो हूँ इसी ख्वाहिश में. सर्दी की रातों में हम सोए रहे एक चादर में. हम दोनों तन्हा हैं ना कोई भी रहे इस घर में. जरा जरा बहकता है आज तो मेरा तन बदन. मैं प्यासी हूँ मुझे भर ले अपनी बाहों में. ತನುಶ್ರೀ ಚೆನ್ನಾಗಿ ಹಾಡಿದ್ದೀರಾ, ಇಂಪಾಗಿ ಹಾಡಿದ್ದೀರಾ, ಥ್ಯಾಂಕ್ ಯು. ಫ್ಲಾಲೆಸ್ ಆಗಿ ಹಾಡಿದ್ದೀರಾ. ಥ್ಯಾಂಕ್ ಯು. ಅಲ್ಲ ನಾನು ಕೇಳ್ತಾ ಇರೋದು ಹಾಡಿದ್ದೀರಾ, ಓಕೆ, ಚೆನ್ನಾಗಿ ಹಾಡಿದ್ದೀರಾ, ಹಾ. ಫ್ಲಾಲೆಸ್ ಆಗಿ ಹಾಡಿದ್ದೀರಾ. ಓಕೆ ಅಂತ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಓಕೆ. ಓಕೆ, ಥ್ಯಾಂಕ್ ಯು ಅಂದ್ರೆ ಓಕೆ ಅಂತ ಇದ್ದಾರೆ. ನಿಮ್ಮ ಪರ್ಸನಲ್ ಫೀಲಿಂಗ್ ಅಲ್ಲಿ ನೀವು ಹೇಗೆ ಅನಿಸ್ತಿದೆ ಹಾಡಿದ್ದೀರಾ? ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಅನಿಸ್ತು. ಹಾಡ್ಬೋದಾಗಿತ್ತು. ಓಕೆ, ಜಡ್ಜಸ್ ಏನು ಹೇಳ್ತಾರೆ ನೋಡಿ. ನೀವು ಹಳೆ ಹಾಡು ಹಾಡಿದ್ರಲ್ಲ, ಹೌದು ಸರ್. ಅದು ತುಂಬಾ ಚೆನ್ನಾಗಿತ್ತು. ಏರಿ ಮೇಲೆ ಏರಿ. ತುಂಬಾ ಚೆನ್ನಾಗಿತ್ತು. ಮೇ ಬಿ ಆ ಥರದ ಹಾಡುಗಳು ನಿಮಗೆ ತುಂಬ ಸೂಟ್ ಆಗ್ತವೆ. ಬಟ್ ಇದು ಒಂದು ಹೊಸ ಪ್ರಯೋಗ. ವಾಯ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು. ಥ್ಯಾಂಕ್ ಯು ಸರ್. ಇದನ್ನು ಹಾಡಿದವರು ಒರಿಜಿನಲ್ ಸಿಂಗರ್ ಬಾಂಬೆ ಜಯಶ್ರೀ, ಹೌದಾ? ಹಾಂ. ಅವ್ರದ್ದು ವಾಯ್ಸ್ ತುಂಬ ರಾ ವಾಯ್ಸ್. ಅದು ಏನಿಲ್ಲ ಅಲ್ಲಿ ನೋಡಿ ನೀವು ಸಿಂಗಿಂಗ್ನಲ್ಲಿ. ಇಟ್ಸ್ ಅ ವೆರಿ ಸಿಂಪಲ್ ಸಿಂಗಿಂಗ್, ಏನು ಕೂಡ ಇಲ್ಲ. ಬಟ್ ಆದರೆ ಆ ವಾಯ್ಸ್ ತುಂಬ ಮೋಡಿ ಮಾಡುತ್ತೆ, ಹೌದಾ? ಎಸ್ ಸರ್. ಏನು ಬೇಕಿತ್ತು ನಿಮ್ಮ ವಾಯ್ಸಲ್ಲಿ ಅಂತ ಹೇಳಿದ್ರೆ ನೋಡಿ, ಅವ್ರು ಹೇಳಿದ ಹಾಗೆ ಒಂದು ಶ್ರುತಿ ಬೇಕಿತ್ತು, ಆಮೇಲೆ ಸ್ವಲ್ಪ ಹಸ್ಕಿ, ಇದು ಎರಡಿದ್ರೆ ಸಾಕಿತ್ತು. ಆಮೇಲೆ ಏನು ವಿಶೇಷವಾಗಿ ಎಫರ್ಟ್ ಹಾಕಿ ಹಾಗೆ ಹೀಗೆ ಸೈಕಲ್ ಹೊಡೆಯುವಂಥ ಏನು ಹಾಡಲ್ಲ ಇದು. ಇಟ್ಸ್ ಅ ವೆರಿ ಸಿಂಪಲ್ ಸಾಂಗ್. ಗುರು ಸರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಒರಿಜಿನಲ್ ಸಾಂಗ್ ಅಂತ, ಹೌದಾ? ಅದನ್ನು ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಇಮಿಟೇಟ್ ಮಾಡೋದು ಅಂತ ಹೇಳಿದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಇನ್ ಟು ದಟ್ ಸಾಂಗ್ ಅಂತ. ನಾನು ಹೇಳೋದೇನಂತೇಳಿ, ಇಟ್ಸ್ ಅ ಸಿಂಪಲ್ ಸಾಂಗ್, ರಾ ವಾಯ್ಸ್ ಅದು. ನೆಕ್ಸ್ಟ್ ಟೈಮ್ ಏನಾದರೂ
ಮುಂದೆ ಹೋಗೋದಿದ್ರೆ ಇದೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ಆಯ್ತಾ. Okay, sir. ಯಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಡ್ಜಸ್. ವಿ ಗೋ ಟು ಅವರ್ ಮಹಾಗುರು ಗುರುವಣ್ಣ ಪ್ಲೀಸ್. ಚೆನ್ನಾಗಿತ್ತು, ಹಾಡಿದ್ದು ಚೆನ್ನಾಗಿತ್ತು. ದಟ್ಸ್ ಜಡ್ಜಸ್ ಹೇಳಿದೆ ಅದೇ. ಇದನ್ನು ಆ್ಯಕ್ಚುಲಿ ಈ ಸಾಂಗ್ ಇದೆಯಲ್ಲ, ಇಟ್ಸ್ ಇಫ್ ಯು ಆಸ್ಕ್ ಮೀ, ಸಾಂಗ್ ಇಟ್ ನೀಡೆಡ್ ಅ ಲಿಟಲ್ ಸಾಫ್ಟ್ ಸಿಂಗಿಂಗ್ ಅಂತ ಅನಿಸ್ತಾ ಇತ್ತು. ಇದು ಯಾರು ಕಂಪೋಸ್ ಮಾಡಿದ್ದು ಗೊತ್ತಾ? ಜಯರಾಜ್ ಸರ್. ಹ್ಯಾರಿಸ್ ಜಯರಾಜ್ ಅಂತ, ಬಿಗ್ ಮ್ಯೂಸಿಕ್ ಡೈರೆಕ್ಟರ್. ಐ ಥಿಂಕ್ ಚೆನ್ನೈಯಲ್ಲಿ ಈಸ್ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಈ ಸಾಂಗ್ ಮಾಡುವಾಗ ಹಿ ವಾಸ್ ವರ್ಕಿಂಗ್ ವಿತ್ ಮೀ. ನಾನು ರೆಕಾರ್ಡಿಂಗ್ ಬಂದಿದ್ದಾನ, ಹಿ ಹ್ಯಾಡ್ ಪ್ಲೇ ದಿಸ್ ಸಾಂಗ್ ಟು ಮೀ. ಆ್ಯಂಡ್ ಬಾಂಬೆ ಜಯಶ್ರೀ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇದರಲ್ಲಿ ಏನಾಗುತ್ತೆ ಅಂದರೆ, ಲೈಟ್ಲಿ ದಟ್ ಹಸ್ಕಿನೆಸ್ ದೆ ಸಮಥಿಂಗ್ ಮಿಸ್ಸಿಂಗ್ ಇನ್ ದ ಸಾಂಗ್ ಅನ್ಸುತ್ತೆ. ವೆರಿ ರೈಟ್. ಈಗ ನನ್ನ ತಕ್ಕ ಹೇಳ್ಬೇಕಂದ್ರೆ ಐ ವುಡ್ ಹ್ಯಾವ್, ಈಗ ನೀವಿಬ್ಬರು ಸಿಂಗರ್ಸ್ ಇದ್ದೀರಾ ಇಲ್ಲಿ, ಚಿನ್ಮಯ್ ಭಟ್ ಆ್ಯಂಡ್ ಯು. ಈ ಸಾಂಗನ್ನು ಉಲ್ಟಾ ಮಾಡಿದರೆ ಬೋತ್ ವುಡ್ ಬಿ ಸೂಪರ್ ನನ್ನ ಲೆಕ್ಕದಲ್ಲಿ. ಅವಳ ಸಾಂಗ್ ನೀನು ಹಾಡಿ, ಈ ಸಾಂಗನ್ನು ಅವಳು ಹಾಡಿದರೆ ಐ ಥಿಂಕ್ ಬೋತ್ ವುಡ್ ಬಿ ಅಮೇಸಿಂಗ್ಲಿ ಗುಡ್. ಐ ಫೆಲ್ಟ್ ಸಾಂಗ್ ಸೂಟ್ ಆಗೋದು. ಐ ಥಿಂಕ್ ಇಟ್ ವಾಸ್ ನಾಟ್ ಸೂಟಿಂಗ್ ಬೋತ್ ಆಫ್ ಯು. ಲೈಕ್ ಅವಳದು ಅಷ್ಟೇ, ಶಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಬೈ ಸಿಂಗಿಂಗ್. ಅದು ತುಂಬ ಚೆನ್ನಾಗಿತ್ತು ಹಾಡಿದ್ದು. ಸ್ಟೈಲ್ಸ್ ಎಲ್ಲ ಎಕ್ಸಾಕ್ಟ್ ಹೆಂಗಿತ್ತು ಹಂಗಿತ್ತು. ನಿಂದು ಹಳೆ ಸಾಂಗ್ ಕೇಳಿದೆ ಏರಿ ಮೇರೆ, ಆ ಪಂಚು ಸಖತ್ ಪಂಚ್ ಇತ್ತು. ಆ ಪಂಚ್ ಈ ಸಾಂಗ್ಗೆ ವರ್ಕೌಟ್ ಆಗಲ್ಲ. ದಿಸ್ ಡಸಂಟ್ ನೀಡ್ ಪಂಚ್, ದಿಸ್ ನೀಡ್ಸ್ ಡ್ರೈ ಸಿಂಗಿಂಗ್. ಸ್ವಲ್ಪ ನೇಸಲ್ ಡ್ರೈ ವಿದೌಟ್ ಬ್ಲ್ಯಾಂಕ್ ಎಕ್ಸ್ಪ್ರೆಷನ್ಲೆಸ್ ಸಿಂಗಿಂಗ್ ಬೇಕು ಇದಕ್ಕೆ. ದಟ್ ವಾಸ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಯಾರೋ ಒಳ್ಳೆ ಸಿಂಗರ್ ಹಾಡಿದ ಸಾಂಗನ್ನು ಕೇಳಿ ಇನ್ನೊಬ್ರು ಹಾಡುವಾಗ ಚೇಂಜ್ ಕೇಳುತ್ತೆ. ದಟ್ಸ್ ವಾಟ್ ಹ್ಯಾಪನ್ಸ್. ಬಟ್ ಸಿಂಗಿಂಗ್ ವಾಸ್ ಗುಡ್. ಅ ಲಿಟಲ್ ಬಿಟ್ ಪಿಚ್ಚಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು, ಬಟ್ ಗುಡ್ ಸಿಂಗಿಂಗ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುವಣ್ಣ, ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KN ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಇಲ್ಲಿ ಬರುವಂತ ನೆಕ್ಸ್ಟ್ ಕಂಟೆಸ್ಟೆಂಟ್. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಸೆಟ್ ರೆಡಿ ಗೋ ಅಂತ ರೆಡಿ ಆಗಿದ್ದಾರೆ ತಮ್ಮ ಪ್ರದರ್ಶನವನ್ನ ನೀಡಲಿಕ್ಕೆ. ಲೆಟ್ಸ್ ವೆಲ್ಕಮ್ ದ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ವಿವೇಕ್ ನಂಬಿಯಾರ್. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಎಲ್ಲೇ ಒಲವಾಗಿದೆ ಎಂದು ಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ, ಈ ನೋಡಿದ ಮೇಲೆಯು ಪ್ರೀತಿಯಲ್ಲಿ ಬೀಳಲಿರಬಹುದೇ. ಎಲ್ಲೋ ಮಳೆಯಾಗಿದೆ ಎಂದು ಕಂದಾಳಿಯು ಹೇಳುತ್ತಿದೆ. ಕಾಂಪಿಟಿಷನ್ ಟಫ್ ಆಗ್ತದೆ ಗೊತ್ತಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾರೆ ಗೊತ್ತು ಸರ್. ಬಟ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಕೌಂಟ್ ಆಗುತ್ತಲ್ಲ. ಹೌದು. ಬಿಕಾಸ್ ನಿಮ್ಗಿರೋದು ಒಂದು ಪಲ್ಲವಿ ಒಂದು ಚರಣ, ಹೌದು. ಅದನ್ನು ನೀಟಾಗಿ ನೆನ್ಪಿಟ್ಕೊಂಡು ಹಾಡಿದರೆ ಒಳ್ಳೇದಲ್ವಾ. ಯಾಕಂದರೆ ನಾಳೆ ಅದು ಎವ್ರಿ ಮಿಸ್ಟೇಕ್ಸ್ ಕೌಂಟ್ಸ್ ಅಲ್ವಾ. ಕಣ್ಣಲ್ಲಿ ಮೂಡಿದೆ ಹನಿಗವನ ಕಾಯಿಸಿ ನೀ ಕಾಡಿದರೆ ನೂತನ ಭಾವದ ಆಗಮನ, ನೀ ಬಿಡದೆ ನೋಡಿದರೆ ದಿನ ಜಾಲವು ನಿನ್ನದೆ ತೋಳಿನಲ್ಲಿ ಹೀಗೆಯೇ ಇರಬಹುದು. ಈ ಜಾಲವ ಕಂಡರೆ ದೇವರಿಗೂ ಕೋಪವು ಬರಬಹುದು. ಎಲ್ಲೋ ಮಳೆಯಾಗಿದೆ ಎಂದು ಕಂಗಾಳಿಯು ಹೇಳುತ್ತಿದೆ, ಎಲ್ಲೇ ಒಲವಾಗಿದೆ ಎಂದು ಮನಸ್ಸೊಂದು ಬೀಳುತ್ತಿದೆ. ಎಸ್, ವಿವೇಕ್ ನಂಬಿಯಾರ್ ಲುಕಿಂಗ್ ವೆರಿ ಗುಡ್, ವೆರಿ ಕಾನ್ಫಿಡೆಂಟ್, ವೆರಿ ನೈಸ್. ಆದರೆ ಲಿರಿಕ್ಸ್ ಏನಾದರೂ ಮರ್ತು ಹೋಯ್ತಾ? ಅಲ್ಲ, ನನ್ಗೆ ಗೊತ್ತಿಲ್ಲ. ಇಟ್ ಗೋಸ್ ದಟ್ ವೇ ಓನ್ಲಿ. ಇಲ್ಲ, ಲಿರಿಕ್ಸ್ ಮರ್ತು ಹೋಯ್ತು. ಮರ್ತು ಹೋಯ್ತು ಅಂದರೆ ಮರ್ತದ್ದು ಅಂತ ಹೇಳಿದ್ರೆ
Nervous ಆದ್ರೆ? ನರ್ವಸ್ನೆಸ್ ಅಂತಲ್ಲ, ಆ ಲಿರಿಕ್ಸಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದಂಗೆ ಎಲ್ಲೋ ಒಂದು ಕಡೆ ಫೀಲ್ ಕೊಡುವಾಗ ಅದು ಹೋಗ್ಬಿಡ್ತು. ಅದಕ್ಕೆ ಅದನ್ನ ಬಿಟ್ಬಿಟ್ವಿ, ಹಾಗೆ ಫೀಲನ್ ಮಾತ್ರ ಹಿಡ್ಕೊಂಡು ಹೋದ್ರಿ ಹಾಗೆ. ಅಲ್ವಾ? ಹೌದು. ಎನಿವೇಸ್ ಲೆಟ್ಸ್ ಸಿ ವಾಟ್ ದ ಜಡ್ಜಸ್ ಹ್ಯಾವ್ ಟು ಸೇ. ಅಲಕ್ಕ ಮೇಡಮ್, ಏನಾಯ್ತು ಲಿರಿಕ್ಸ್ಗೆ? ಲಿರಿಕ್ಸ್ ತಪ್ಪು ಮಾಡಿದೆ, ನನಗೆ ಅನ್ನಿಸ್ತು, ಆಗಲೇ ಅನ್ನಿಸ್ತು. ಮತ್ತೆ ಅದನ್ನಲ್ಲೇ ಮೇಕಪ್ ಸ್ಟಾಪ್ ಮಾಡಿದೆ, ಯಾಕಂದರೆ ಎಲ್ಲೋ ಶ್ರುತಿ ತಾಳ ತಪ್ಪು ಹೋಗಬಾರ್ದು ಅಂತ ಅದನ್ನು ಕಟ್ ಮಾಡ್ಕೊಂಡು ನೆಕ್ಸ್ಟ್ ಮುಂದುವರ್ಸ್ಕೊಂಡು ಹೋದೆ. ಓವರ್ ಆಗಿ ಇನ್ವಾಲ್ವ್ ಆಗ್ಬಿಟ್ರಿ ಅನ್ಸತ್ತಾ? ಹೌದು, ಸ್ವಲ್ಪ ನೆನಪುಗಳು ಅಂತ ಅಂತಿದ್ದಾರೆ. ನೆನಪುಗಳು. ಮೈ ಗುಡ್ನೆಸ್, ನೆನಪುಗಳು ಆಯಿತು. ಗುಡ್. ನನಗೆ ಯಾಕೋ ಅದು ಕಾನ್ಷಿಯಸ್ ಆದ್ರು ಅಂತ ಅನ್ಸುತ್ತೆ ಅಲ್ವಾ? ಲಿರಿಕ್ಸ್ ತಪ್ಪಿತು ಅಂತ ಕಾನ್ಷಿಯಸ್ ಆಗಕ್ಕೆ ಹೋಗ್ಬೇಡಿ, ಮಿಸ್ಟೇಕ್ ಹ್ಯಾಪನ್ಸ್. ಎಕ್ಸಾಕ್ಟ್. ಪಿಚ್ಚಿಂಗ್ ವಾಯ್ಸ್ ಗುಡ್, ಎಲ್ಲ ಚೆನ್ನಾಗಿತ್ತು. ಬಟ್ ನಿಮಗೆ ಗೊತ್ತು ಏನು ತಪ್ಪು ಮಾಡಿದ್ರೆ ಎಲ್ಲಿ ಏನು ಖಂಡಿತ, ಎತ್ತ ಅಂತ. ಖಂಡಿತ. ಪ್ರೆಸೆಂಟೇಷನ್ ಅಂತ ಬಂದಾಗ ಹೌದು, ಯು ಹ್ಯಾವ್ ಟು ವರ್ಕ್ ಆನ್ ಇಟ್, ಎಕ್ಸಾಕ್ಟ್. ಅಲ್ವಾ? ಹೌದು. ಸೊ ಯು ಹ್ಯಾವ್ ವೆರಿ ಗುಡ್ ವಾಯ್ಸ್, ತುಂಬ ಒಳ್ಳೆ ಸಾಫ್ಟ್ ವಾಯ್ಸ್ ನಿಮ್ಮದು. ಕೇಳಿದಾಗ ತುಂಬ ಖುಷಿ ಆಗುತ್ತೆ, ಮನಸ್ಸು ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಯು ಹ್ಯಾವ್ ವೆರಿ ಗುಡ್ ವಾಯ್ಸ್, ಪ್ಲೀಸ್ ಯೂಸ್ ಇಟ್, ಖಂಡಿತ ಮಿಸ್ ಮಾಡ್ಕೋಬೇಡಿ. ಖಂಡಿತ. ಓಕೆ? ಐ ರಿಯಲಿ ಎಂಜಾಯ್ಡ್ ಯುವರ್ ಸಿಂಗಿಂಗ್. ತುಂಬ ಖುಷಿ ಆಯಿತು. ಅವರೆಲ್ಲ ಹೇಳಿದ್ದಾರೆ, ಅವರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳೇ ಮತ್ತೆ ನಾನು ಕೊಟ್ಟರೆ ಓವರ್ ಡೋಸ್ ಆಗಿಬಿಡುತ್ತೆ. ಹೌದು. ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಖಂಡಿತ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಲ್ಲೋ ಮರೆತೋಗಿದೆ ಇಂದು. ಓಕೆ ವಿವೇಕ್, ಚೆನ್ನಾಗಿತ್ತು ಹಾಡಿದ್ದು. ಆ್ಯಂಡ್ ಐ ಲವ್ ಯು ಎನರ್ಜಿ ಕಮಿಂಗ್ ಡ್ರೈವಿಂಗ್ ಆಲ್ ದ ವೇ ಫ್ರಮ್ ದೇರ್. ದಟ್ಸ್ ಎನರ್ಜಿ ಇನ್ ಲೈಫ್. ಆ್ಯಕ್ಚುಲಿ ಮನಸ್ಸಿದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳೋದು ಅದಕ್ಕೆ. ಯು ವಾಂಟ್ ಟು ಡೂ ಸಮಥಿಂಗ್ ಅಂದ ಕೂಡಲೇ ಅಲ್ಲಿಂದ ಎತ್ಕೊಳ್ಳೋದು. ಆ ಎನರ್ಜಿಗೆ ಹ್ಯಾಟ್ಸ್ ಆಫ್. Thank you. ಒಂದು ದೊಡ್ಡ ಸಲಾಮು. Thank ಆ್ಯಂಡ್ ಫಸ್ಟ್ ಥಿಂಗ್, ಯು ಗಾಟ್ ಅ ಲವ್ಲಿ ವಾಯ್ಸ್. ಯು ಗಾಟ್ ಗಂಡು ದನಿ ಅಂತ ಹೇಳ್ತಾರೆ, ಅದು ತುಂಬ ಜನರಿಗೆ ಇರಲ್ಲ. ಯು ಗಾಟ್ ದಟ್ ಟಫ್ ಆ್ಯಂಡ್ ರಿಚ್ ವಾಯ್ಸ್. ಥ್ಯಾಂಕ್ ಯು ಸರ್. ನನ್ನ ಸಜೆಷನ್ ಏನಂದರೆ, ವೈಲ್ ಸಿಂಗಿಂಗ್ ಟ್ರೈ ಟು ಸಿಂಗ್ ಥ್ರೂ ಸಾಂಗ್ಸ್ ಇದೆ. ಈಗ ಅಂದರೆ ಆ್ಯಟಿಟ್ಯೂಡ್ ಆಗಿ ಅಟ್ಯಾಕ್ ಇರೋ ಸಾಂಗು, ಆ ಥರ ಸಾಂಗ್ ಹಾಡಿದರೆ. ಈಗ ಸಂಗತೀಸ್ ಏನಾಗುತ್ತೆ ಕೆಲವೊಮ್ಮೆ, ಈಗ ನನಗೂ ಅಷ್ಟೇ ಸಂಗತಿ ಸ್ವಲ್ಪ ವೀಕ್. ನಾವು ಲೇಟ್ ಯು ಟ್ರೈ ಟು ಕರೆಕ್ಟ್ ಇಟ್. ಸಂಗತೀಸ್ ಸಾಂಗ್ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು, ಯಾಕೆಂದರೆ ಆ ಥ್ರೋಗೆ ಯು ಅಗೇನ್ ಫುಲ್ ಮಾಡಬೇಕು ವಾಯ್ಸ್, ವಿಚ್ ವೋಂಟ್ ಸೌಂಡ್ ಗುಡ್. ಸೊ ಆ್ಯಕ್ಚುಲಿ ಮೋರ್ ಅಟ್ಯಾಕ್ ಸಾಂಗ್ ಸೆಲೆಕ್ಟ್ ಮಾಡಿ, ನಾನು ಹೇಳ್ಬೇಕಾದ್ರೆ ಮೋರ್ ಜೋಶ್ ಇರೋ ಸಾಂಗ್ ಸೆಲೆಕ್ಟ್ ಮಾಡಿದರೆ ನಿಮ್ಮ ವಾಯ್ಸ್ಗೆ ಏನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಗುಡ್ ಜಾಬ್, ಲವ್ ಯು ಎನರ್ಜಿ. ಥ್ಯಾಂಕ್ ಯು ಸರ್. ವಿವೇಕ್, ಕಮೆಂಟ್ಸ್ ಒಳ್ಳೇದು ಸಿಕ್ಕಿದೆ. ನಾವು ವಾಟ್ ಯು ಫೀಲ್? ಅವಾಗ ನೀವೇ ಏನೋ ಒಂದು ಸ್ವಲ್ಪ ಇಲ್ಲ, ಈಗಲೂ ನನಗನ್ಸುತ್ತೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಎಲ್ಲರೂ ಚೆನ್ನಾಗಿ ಹಾಡಿದರು. ನಾವೇನು ಇಬ್ಬರು ಬಾಕಿ ಇದ್ದಾರೆ ಅಂತ ಅನ್ಸುತ್ತೆ. ಇವ್ರ ಜೊತೆಯಲ್ಲಿ ಅವರಿಗಿಂತ ಅವರಷ್ಟು ನಾನು ಹಾಡಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವರಷ್ಟು ಈಗ ಹಾಡಿದವರಷ್ಟು ಎಲ್ಲರೂ ಎಕ್ಸಲೆಂಟ್ ಆಗಿ ಹಾಡಿದರು. ಐ ವಾಸ್ ಎಂಜಾಯಿಂಗ್ ಅ ಲಾಟ್. ಆದರೆ ಅವರಿಗಿಂತ ಒಂದು ನೋಟ್ ಕೆಳಗೆ ಹಾಡಿದ್ದೀನಿ ಅಂತ ಅನ್ಸುತ್ತೆ, ಅದಕ್ಕಿಂತ ಕೆಳಗೆ ಹೋಗಲ್ಲ ಅಂತ ಅನ್ಸುತ್ತೆ. ಬಟ್ ಇಂಪ್ರೂವೈಸ್ ಮಾಡ್ಬೋದು ಅಂತ. Thank you so much. Thank you. All the very best. Kane Properties presents ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. 2 more participants to go. ಅದರ ಮೊದಲು ಒಂದು ಚಿಕ್ಕ ಪುಟ್ಟ ವಿರಾಮ. ಓ ಜೀವ ಹಾಡುವಾಗ ಜೀವ ಬೇಕಿತ್ತು ಸ್ವಲ್ಪ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. So welcome back after the ಚಿಕ್ಕ ಪುಟ್ಟ break to Kane Properties presents ನಮ್ಮ ಸೂಪರ್ ಸಿಂಗರ್. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ. ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕೇನ್ ಪ್ರಾಪರ್ಟೀಸ್, ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮಾತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಡ್ರೀಮ್ ಕಿಚನ್ಸ್ ಕಂಕನಾಡಿ ಮಂಗಳೂರು. ಇವರಿಗೆಲ್ಲ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಸ್ ನಮ್ಮ ಜೊತೆ ಇದ್ದಾರೆ ರಾಯಲ್ ಗ್ರೂಮ್ ಮಂಗಳೂರು. ಇವರಿಗೂ ಥ್ಯಾಂಕ್ಸ್ ಅನ್ನ ನೀಡ್ತಾ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅನ್ನ ಕರೀಲಿಕ್ಕಿದ್ದೇವೆ. ಉಸಿರೇ ಉಸಿರೇ
ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಹೃದಯ ಗೆಲ್ಲಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೇ ಕಾಯುತ್ತಿದೆ ಕನಸು ಉಸಿರನೇ ಪ್ರೀತಿಸು ನನ್ನುಸಿರನೇ ಜೀವಿಸು ಬಾವೊಂದೇ ಒಂದು ಸಾರಿ ನನ್ನ ಪ್ರೀತಿಸು ಹಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. Welcome the next participant, Nitin from Mulki. ಮೋಹಕ ಮೋಸವ ಮಾಡಿದೆ ಮುಖ ಮನಸ್ಸು ಮಕಾಗಿದೆ ಮಾರಿಯ ಮುಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಓ ಓ ಜೀವ ಹಾಡುವಾಗ ಜೀವ ಬೇಕಿತ್ತು, ಸ್ವಲ್ಪ ಜೀವನೇ ಇರಲಿಲ್ಲ. ಪೂರ್ತಿ ಹಾಡು ಜೀವವೇ ಇಲ್ಲ. ನೀನು ಹಳೆ ಸಾಂಗ್ ಹಾಡಿದ್ಯಲ್ಲ, ಅವಾಗ ಹಾಕಿ ತೋರಿಸಿದ್ರಲ್ಲ, ಅದೆಷ್ಟು ಚೆನ್ನಾಗಿ ಹಾಡಿದಿ ನೀನು. ಎಷ್ಟು ಚೆನ್ನಾಗಿ ಸಂಗತಿಗಳೆಲ್ಲ ಚೆನ್ನಾಗಿ ಹಾಡ್ತಾ ಇದೆಯಲ್ವಾ, ಒಳ್ಳೆ ವಾಯ್ಸ್ ಇದೆ ನಿನಗೆ. ಸಂಸಾರ ಕೆಳ್ಳೆ ಕಣ್ಣು ಸಂಹಾರ ಹಾದಿ ಹೆಣ್ಣು ಶೋಕಿಯ ಮೂಲ ಹೆಣ್ಣು ಶೋಕಾದ ಮೂಲ ಹೆಣ್ಣು ಸಂಸಾರ ಕೆಳ್ಳೆ ಕಣ್ಣು ಸಂಹಾರ ಹಾದಿ ಹೆಣ್ಣು ಶೋಕಿಯ ಮೂಲ ಹೆಣ್ಣು ಶೋಕಾದ ಮೂಲ ಹೆಣ್ಣು ಸಂಭನವೋ ಸಂತಾಪವೋ ಪ್ರೇಮಾಂತರಂಗವಿಲ್ಲ ಸಂತಾಪವು ಮತ್ತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮುಖ ಮನಸ್ಸು ಮಂಕಾಗಿದೆ ಮರೆಯ ಮೋಜದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಓಹೋ ನಿತಿನ್, ವೆರಿ ರೊಮ್ಯಾಂಟಿಕ್ ಸಾಂಗ್ ಅನ್ನ ಫುಲ್ ಮೆಲಡಿ ಫೀಲ್ ಅಲ್ಲಿ ಹಾಡಿದಿರಾ. ಥ್ಯಾಂಕ್ ಯು ಮೇಡಮ್. ಇಂಚಿತನ ಸ್ಟೈಲ್ ದ ಸಾಂಗ್ಸ್ ಇರಿಗೆ ಇಷ್ಟ ಆಪುಂಡೆ. ಫೇವರೇಟ್ ಸಿಂಗರ್ ಯಾರನ್ನುಲ್ಲೇರ? ರಾಜೇಶ್ ಕೃಷ್ಣನ್ ಮೈ ಫೇವರೇಟ್. ಓಕೆ, ಗುರುವಣ್ಣ ನಾವು ಅಣ್ಣ ಸಾಂಗ್ ಸಿಂಗ್ ಮಲ್ಪಡ ಓನ್ ಸಿಂಗ್ ಮಲ್ಪರ್ ಆಪ್ತ ಮಿತ್ರದ ಒಂದು ಸಿಂಗ್ ಆಪ್ತ ಮಿತ್ರ ಮ್ಯೂಸಿಕ್ ಮಲ್ದಿನ ಆರ್ ಮ್ಯೂಸಿಕ್ ಕಂಪೋಸ್ ಮಾಡ್ತೀನ. ಓಕೆ ಓಕೆ, ಇರ್ ಮೈಕ್ ಒಂಚೂರು ಗಟ್ಟಿಟ್ ಪತ್ತೊನ್ಲೆ ಆರ್ ಎಂತೂದ್ ನರ್ವಸ್ ಆವರ್ಚಿ ಓಕೆ ಆರ್ ಮಾತಾಡಗ್ಲ ಒಂಜಿ ಎನರ್ಜಿ ಕೊರ್ರೆ ಎಂತೂಸಿಯಾಸಮ್ ಕೊರ್ರೆ ಎನ್ಕರೇಜ್ ಮಲ್ಪರೆ ಬೈದರೆ ನರ್ವಸ್ ಆವರ್ಚಿ ಇಜತೆ ಒಂಚೂರು ಸ್ಮೈಲ್ ಮಲ್ಪರೆ. ಓಕೆ ಜಡ್ಜಸ್ ರಾಜ್ ಸರ್, ಒಂದು ಗುರುವಣ್ಣನ ಸಾಂಗ್ ಗೊತ್ತಂಡತೆ ಆರನೇದ್ರ ಸಿಂಗ್ ಮಲ್ಪನಾಗ ಎಡ್ಡೆಡ್ ಒಂದು ಸಿಂಗ್ ಮಲ್ಪಡತ್ತೆ. ಪಿಚ್ಚಿಂಗ್ ಮಸ್ತ್ ಪ್ರಾಬ್ಲಮ್ ಐತೆ. ಪಲ್ಲವಿ 2 ಸಲ ಪಣ್ಣಾಗಲ್ಲ, ಫಸ್ಟ್ಗೆಲ್ಲ ಸೆಕೆಂಡ್ ಟೈಮ್ ಚರಣ ಆಯ್ಬೇಕಲ್ಲ, ಚರಣದ ಒಂಚೂರು ಲಿಫ್ಟ್ ಹಂಡು ಬತ್ತಂಡು ಪಿಚ್ಚಿಗೆ. 2ನೇ ಸಲ ಬೊಕ್ಕ ಕೂಡ ತುಂಡು ಪಲ್ಲವಿ ಚರಣ ಪೋನ ಕೂಡಲ ಪಿಚ್ಚಿಂಗ್ ಶಾರ್ಪ್ ಪಣೊಂದಿರ್ತಾರೆ, ಜಾಸ್ತಿ ಪಣೊಂದಿರ್ತಾರೆ. ಪಿಚ್ ಟ್ರ್ಯಾಕ್ ಹಿಡ್ದು ಸ್ಕೇಲ್ ಜಾಸ್ತಿ ಪಣೊಂದಿರ್ತಾರೆ. ಅದರ್ವೈಸ್ ಬೇತೆ ಮಾತ್ರ ಕರೆಕ್ಟ್ ಇತ್ತು. ಪಿಚ್ಚಿಂಗ್ದ ಬಗ್ಗೆ ಒಂಚೂರು ಮಸ್ತ್ ಗಮನ ಕೊರೋಡು. ಥ್ಯಾಂಕ್ ಯು ಕಿಟ್ಟು ಸರ್. ಮಹಾಗುರು ಗುರುವಣ್ಣ ಇರೆಂತೂದು ಫುಲ್ ನರ್ವಸ್ ಆತೇರಿ. ಫಸ್ಟ್ ಆರ ಒಂಚೂರು ಸರಿ ಮಾತದ ಬೊಕ್ಕಿರ್ನ ಕಮೆಂಟ್ಸ್ ಕೊಡ್ಲೆ ಇಜೆ nervous. It doesn't look nervous. Actually, why last what judges said, last song round edde bandidare. This particular song pitching on the throat, avana consistently about arda song sharp ittane. So pitching first the pallavi, the whole pallavi is a little sharp. Pitching you have to be panadada, you are trying to make your voice sweet. How your it should naturally happen.
ಅವು ಸ್ವೀಟ್ ವಾಯ್ಸ್ ಅವು ನ್ಯಾಚುರಲಿ ಬರ್ಪುಂಡವು ಮಲ್ಪರ ಪೊಯ್ಪೆಟ್ಟಿಗೆ ದಾದ ಹಾಕೊಂಡು ಬಣ್ಣ ಶ್ರುತಿ ಹೆಚ್ಚಿಗೆ ಕಮ್ಮಿ ಹಾಕೊಂಡು ಶ್ರುತಿ ಐ ಥಿಂಕ್ ಒಂದು ಸಾಂಗ್ ಶ್ರುತಿ ಅಂತ ಮಸ್ತ್ ಪ್ರಾಬ್ಲಮ್ ಅಂಡ್ ಒಂದು ಯು ಹ್ಯಾವ್ ಟು ವರ್ಕ್ ಔಟ್ ಆನ್ ದಟ್ pitching is the major problem with singing today. Okay, all the best, ma. Thank you, sir. Thank you, Guru Anna, and very well sung. Nitin, please be seated. कोई जो मिला था मुझे ऐसा लगता था जैसे मेरी सारी दुनिया में गीतों की रुत और रंगों की बरखा है, खुशबू की आंधी है, महकी हुई सी अब सारी फिजाएं, बहकी हुई सी अब सारी हवाएं, खोई हुई सी अब सारी दिशाएं, बदली हुई सी अब सारी अदाएं, जागी उमंगे है, तड़क रहा है दिल, सांसों में तूफान, होठों पे नगमे हैं, आंखों में सपने हैं, सपनों में बीते हुए सारे वो लम्हे. ಬಟ್ ವೆರಿ ಟಫ್ ಸಾಂಗ್. ಒರಿಜಿನಲ್ ಸಾಂಗ್ ಇನ್ನು ಚೆನ್ನಾಗಿ ಹಾಡಿರ್ಬೋದು ಅದು ರೆಕಾರ್ಡಿಂಗ್ನಲ್ಲಿ, ಬಟ್ ಆನ್ ಸ್ಟೇಜ್ ಇದು ಹಾಡೋದಕ್ಕೆ ಸಾಧಾರಣ ಸಾಧ್ಯ ಇಲ್ಲ ಇದು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ವೀಕ್ಷಕರೇ, ಈ ದಿನದ 8 ಕಂಟೆಸ್ಟೆಂಟ್ಸ್ ಆದ ನಂತರ ಒಬ್ಬರನ್ನ ಎಲಿಮಿನೇಷನ್ಗೆ ಜಡ್ಜಸ್ ಸೆಲೆಕ್ಟ್ ಮಾಡಿ ಮತ್ತೆ 7 ಜನರು ಮುಂದಿನ ಸುತ್ತಿನತ್ತ ಹೋಗ್ತಾರೆ. ಹಾಗಾದ್ರೆ ಆ 8ನೇ ಒಂದು ಸ್ಪರ್ಧಾಳು ಯಾವ ರೀತಿಯ ಒಂದು ಪ್ರದರ್ಶನವನ್ನ ನೀಡಲಿಕ್ಕಿದ್ದಾರೆ ಅಂತ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೇವೆ. जाने जहाँ ढूंढता फिर रहा हूँ तुम्हें रात दिन, मैं यहाँ से वहाँ से, तेरे नैना मेरे नैनों से लागे रे, तब से दीवाना हुआ, सबसे बेगाना हुआ, रब भी दीवाना लागे रे, रब भी दीवाना लागे रे हो. So welcome Pramod from Mangalore for the last presentation of this episode. कोई जो मिला था मुझे ऐसा लगता था जैसे मेरी सारी दुनिया में गीतों की रुत और रंगों की बरखा है, खुशबू की आंधी है, महकी हुई सी अब सारी फिजाएं, बहकी हुई सी अब सारी हवाएं, खोई हुई सी अब सारी दिशाएं, बदली हुई सी अब सारी अदाएं, जागी उमंगे है, तड़क रहा है दिल, सांसों में तूफान, होठों पे नगमे हैं, आंखों में सपने हैं, सपनों में बीते हुए सारे वो लम्हे. जब कोई आया था नजरों पे छाया था, दिल में समाया, कैसे मैं बताऊं तुम्हें कैसा उसे पाया था, प्यार से चेहरे बिखरी जो जुल्फे, तो ऐसा लगता था जैसे कोहर के पीछे एक ओस में धुला हुआ फूल खिला है, जैसे बादल में एक चांद छुपा है और झांक रहा, जैसे रात के पर्दे में एक सवेरा, रोशन रोशन आंखों में सपनों का सागर, जिसमें प्रेम सितारों की चादर जैसे झलक रही है, लहरों लहरों बात करे तो जैसे मोती बरसे, जैसे कहीं चांदी की पायल गूंजे, जैसे कहीं शीशे के जाम गिरे और छन से टूटे, जैसे कोई चुप के सितार बजाए, जैसे कोई चांदनी रात में गाए, जैसे कोई होने से पास बुलाए, कैसे मिठी बातें थी वो, कैसी मुलाकातें थी वो, जब मैंने जाना था नजरों से कैसे पिघलते हैं दिल, और आर जुबान में कैसी मंजिल, और कैसे उतरता है चांद जमीन पर, कैसे कभी लगता है स्वर्ग अगर है तो बसेंगे यहीं पर. उसने बनाया मुझे और समझाया मुझे, हम जो मिले हैं हमें ऐसे ही मिलना, गुल जो खिले हैं उन्हें ऐसे ही खिलना, जन्मों के बंधन जन्मों के रिश्ते, जब भी हम जन्मी तो हम यूं ही मिलते, खानों में मेरे जैसे शहद से गुन लगे, ख्वाबों के दर जैसे आंखों में गुन ले, ख्वाबों की दुनिया भी कितनी हंसी और कैसी रंगी थी, ख्वाबों की दुनिया जो कहने को थी पर कहीं भी नहीं थी, ख्वाब जो टूटे मेरी आंख जो खुली, मेरी होश जो आया मुझे, मैंने देखा मैंने जा, वो जो कभी आया था नजरों पे छाया था, दिल में समाया, जा भी चुका है और दिल में रहे, अब तन्हा तन्हा, न तो कोई अरमा है न कोई तमन्ना है और न कोई सपना, अब जो मेरे दिन और अब जो मेरी रातें, उनमें सिर्फ आंसू है, उनमें सिर्फ दर्द की रंज की बातें हैं और फरियाद, मेरा अब कोई नहीं, मैं हूँ और खोए हुए प्यार की याद, मैं हूँ और खोए हुए प्यार की याद, मैं हूँ और खोए हुए प्यार की यादें हैं. ಪ್ರಮೋದ್, ಬ್ರೆತ್ಲೆಸ್. ಈ ಸಾಂಗಿಗೆ ಡಾನ್ಸ್ ಮಾಡೋದೇ ಬ್ರೆತ್ಲೆಸ್. ಇದನ್ನ ಹಾಡಬೇಕಾದ್ರೆ ಯು ರಿಯಲಿ ನೀಡ್ ಅ ಲಾಟ್ ಆಫ್ ಬ್ರೆತ್. ಯಾಕೆ ಚೂಸ್ ಮಾಡಿದ್ರಿ? ಇಸ್ ದರ್ ಎನಿಥಿಂಗ್ ದಟ್ ಯು ಆಲ್ವೇಸ್ ವಾಂಟೆಡ್ ಟು ಸಿಂಗ್, ಅಥವಾ ಈ ಲೆವೆಲ್ ಆಫ್ ಕಾಂಪಿಟೇಷನ್ಗೆ ಇದನ್ನ ಹಾಡೋದು ಇಂಪಾರ್ಟೆಂಟ್ ಅಂತ ಕಾಣಿಸುತ್ತೆ? ಇಟ್ಸ್ ನಾಟ್ ಫಾರ್ ಲೆವೆಲ್ ಆಫ್ ಕಾಂಪಿಟೇಷನ್. ಏನಂದ್ರೆ
ಜಡ್ಜಸ್ ಹೇಳಿದ ಮಾತನ್ನು ಜಸ್ಟ್ ಐ ರೆಸ್ಪೆಕ್ಟೆಡ್ ದ್ಯಾಟ್ ಬಿಕಾಸ್ ದೇ ವಾಂಟೆಡ್ ಮೀ ಟು ಸಿ ಇನ್ ಡಿಫ್ರೆಂಟ್ ಜಾನರ್. Okay, what was your genre? ನಂದು ಮೆಲಡಿ ನಾರ್ಮಲಿ ಐ ಸಿಂಗ್ ರೊಮ್ಯಾಂಟಿಕ್ ಸಾಂಗ್ಸ್ ಆ್ಯಂಡ್ ಮೆಲಡಿ ಸಾಂಗ್ಸ್. ಸೊ ಈ ಸಾಂಗ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸಿತ್ತು ನನಗೆ, ಆ್ಯಂಡ್ ಐ ವಿಲ್ ನೆವರ್ ಗೆಟ್ ಅ ಪ್ಲಾಟ್ಫಾರ್ಮ್ ಲೈಕ್ ದಿಸ್ ಟು ಸಿಂಗ್ ದಿಸ್ ಕೈಂಡ್ ಆಫ್ ಸಾಂಗ್ ಅಗೇನ್, ಮೇ ಬಿ, ಬಟ್ ಸೊ ಐ ಚೋಸ್ ದಿಸ್ ಸಾಂಗ್ ಹಿಯರ್ ಟು ಸಿಂಗ್. Have you made justice to the song? I think I missed the beat at the starting, but then I did well. You did well. Okay. Judges. ಎಲ್ಲಾದರೂ LPG ಗ್ಯಾಸ್ ಸಿಲಿಂಡರ್ ಏನಾದರೂ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹೇಗೆ? ಇಲ್ಲ ಸರ್, ಇಲ್ಲ ಸರ್. ಎಲ್ಲಿ ಇದನ್ನು ತಗೋತಾ ಇದ್ದೀರಿ, ಶ್ವಾಸ ತಗೋತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇದ್ದಲ್ಲ. ಬಟ್ ವೆರಿ ಟಫ್ ಸಾಂಗ್. ಒರಿಜಿನಲ್ ಸಾಂಗ್ ಇನ್ನು ಚೆನ್ನಾಗಿ ಹಾಡಿರ್ಬೋದು ಅದು ರೆಕಾರ್ಡಿಂಗ್ನಲ್ಲಿ, ಬಟ್ ಆನ್ ಸ್ಟೇಜ್ ಇದು ಹಾಡೋದಕ್ಕೆ ಸಾಧಾರಣ ಸಾಧ್ಯ ಇಲ್ಲ. ಇದು ಒದ್ದಾಡ್ತಾರೆ ನೋಡಿ, ನಾನೀಗ ಮಾತಾಡ್ತಾ ಇದ್ದೀನಿ ಅಂದ್ರೂ ನನಗೆ ಸಾಕಾಗ್ತಾ ಇಲ್ಲ. ಸೊ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಐ ವಿಶ್ ಯು ಆಲ್ ದ ಬೆಸ್ಟ್. ಮಾಡಿ, ಚೆನ್ನಾಗಿ ಮಾಡಿ ಇನ್ನು ಮುಂದೆ. ಥ್ಯಾಂಕ್ ಯು ಸರ್. ಎಸ್ ಐ ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸರ್. ಯಾಕಂದರೆ ಈ ಸಾಂಗ್ ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಕ್ಕೆ, ಬಿಕಾಸ್ ಐ ಬಿನ್ ಪ್ಲೇಯಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಫಾರ್ ದ ಶೋಸ್ ಫಾರ್ ಮೆನಿ ಇಯರ್ಸ್. ಐ ನೆವರ್ ಸೀನ್ ಎನಿಬಡಿ ಟ್ರೈ ಟು ಡೂ ದಿಸ್ ಆನ್ ಅ ಕಾನ್ಸರ್ಟ್ ಆರ್ ಸಮ್ವೇರ್. ಬಿಕಾಸ್ ಯು ಆರ್ ಟ್ರೈಡ್, ಐ ಹ್ಯಾಟ್ಸ್ ಆಫ್ ಟು ಯು ಫಸ್ಟ್ ಆಫ್ ಆಲ್. ಆಮೇಲೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸಾಂಗ್ ಆಫ್ ಶ್ರೀ ಶಂಕರ್ ಮಹಾದೇವನ್ ಸರ್, ರೈಟ್? ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು, ಬಟ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. Yeah, I was trying to see Antonte, when will he take a deep breath? When he took it only in the end. At the end, Yeah, that's very good and very strong. Pramod, you have brought some style into the stage, I feel. You are a little stylish, you are confident, your level of passion is very high. So everything is superb. I mean, perfect for a super singer performance. And I can see that you'll go a long way. Maybe some small mistakes here and there, but that everybody does because you're just in the beginning. And just now you said maybe you'll not get a chance next to perform. I think that's a mistake which you have said. Why should you say that? Maybe I said. But you should never say that. You said I will. Why are you thinking negative? I don't like people who think negative. Okay, sorry. Yeah, you should maybe I'll get a better stage, you should say. Yeah, especially when Guru is here. So I think you have everything in your style, and I really like the way you perform. The song also was difficult, and I don't think you made any mistakes in the words. Of course, I don't know. But anyway, so all the best, yeah? Good job. Thank you. I can say you are the young rapper for the Namma TV. Wow. Thank you. ಟೈಟಲ್ ಮೇಲೆ ಟೈಟಲ್ ನಮ್ಮ ಪಾರ್ಟಿಸಿಪೆಂಟ್ಸ್ ಗೆಲ್ಲ ಸಿಗ್ತಾ ಇದೆ. ಸೊ ದ ರ್ಯಾಪರ್ ಆಫ್ Namma TV. See, you already got another stage now. You got a stage. Thank you. ನಮ್ಮ ಮಹಾಗುರು ಗುರು ಅಣ್ಣ ಏನ್ ಹೇಳ್ತಾರೆ ನೋಡೋಣ. Pramod, good. It's good rendering. I loved your style. Very good, and rendering is very good, and attempting again this song is good because you have to learn the song by heart, and it's not just by heart, because even as a stage performer, I know it's like you have to go on. You the words, it's not memory. It should come in a flow. Like what Vivek said, once you memorize also it goes off. It has to come in a flow, and it's come in a flow. It's good actually, good attempting song. And of course, I think at least I've watched Shankar Mahadevan sing this song at least 10 times in stage. I used to go regular for his shows. Everything was good. Pitching was, I'm not happy with both the pitching. Pitching was haywire, I'll tell you. It was going somewhere else. You were bang on tempo. It was just going. According to Seth, rap. That's a right word. It's not rapping is not singing. Rapping is rapping. So singing, I think you have to really work hard on it. See, at this pace, I'm talking of the tempo. E tempo, speed, hitting the right notes. It's all taka taka tika 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 taka. All very hitting the right notes is a challenge. That's the reason Shankar Mahadevan is Shankar Mahadevan. It's a tough song, but while you have learned this much, I think you have to learn to do that also. That will go to a different level. Otherwise, it will be like, okay, he's tried singing this song, attempt singing. It's a good attempt. It should be a good song. Okay, work on the pitching, because pitching, frankly telling, it is very average. You have to work on it. Good attempt it's a good attempt, and tempo was good. Onu pura idde adana. Singing, long way to go. Like you have to work really hard. You are haywire, I can say. Okay.
do well anyhow. Thank you, sir. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ ವೆರಿ ವೆಲ್ ಸಂಗ್ ಪ್ರಮೋದ್ ಗುರುವಣ್ಣ ಒಂಜಿ ಅಬಗಪುರ ಇರ್ ಸಜೆಸ್ಟ್ ಮಲ್ಪುನಾಗ ಆಗ್ಲಿಡ ಪನ್ನೊಂದಿತ್ತಾರೆ ಸಾ ಪಾಸ ದ ಬಾಬಾಸ ಅವು ಕಲ್ಪನ ಒಂಚೂರು ಬಂಗ ಇತ್ತೆ ಪಂಡ್ರ ಟಕ ಟಕ ಟಿಕಿ ಟಿಕಿ ಒಂಚೂರು ಈಸಿ ತೋಜುಂಡು ಅವು ಓಲ್ ಕಲ್ಪನು ಅದು ಆ್ಯಕ್ಚುಲಿ ಸಿ ಯಾನ್ ದಾಯಿಗೆ ಬಂದು ಪಿನ್ವಣ್ಣಾಗ ವೆನ್ ಮಿಸ್ಟರ್ ಶನೈ ಕಲ್ತು ಜಬಣ ಕನ್ಫ್ಯೂಸ್ ಆಂಡ್ ವಿದೌಟ್ ಕಲ್ಪನ್ ಈತ ಕರೆಕ್ಟ್ ಪನೊಂದುಲ್ಲೆ ಅದಾನ ಕಲ್ಪುನ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಇಟ್ ಟೇಕ್ಸ್ ಯಾನ್ ಬಂದ್ಪುಂಡ ಯಾನ್ ಕ್ಲಾಸಿಗೆ ಬೋತೀನಿ ಮೂಜಿ ತಿಂಗೋಲು ಮೂಜಿ ತಿಂಗೊಳ್ಳೆ ನಾನು 2 ವರ್ಷ ಸೀನಿಯರ್ನ ಕ್ಲಾಸಿಗೆ ಹೊಡೆದೆ ದಟ್ಸ್ ಹೌ ಇಟ್ ವರ್ಕ್ಸ್ ಮ್ಯೂಸಿಕ್ ಇಟ್ಸ್ ಲೈಕ್ ಈತ ಡಿಗ್ರಿ ಈತ ವರ್ಷ ಅಂತ ಅಲೈಜಿ ಇಟ್ಸ್ ಹೌ ಫಾಸ್ಟ್ ಯು ಲರ್ನ್ ದಿಸ್ ಕಮ್ಸ್ ಫ್ರಮ್ ವಿತ್ ಇನ್ Yeah, I asked my teacher once, first of all, I used to feel my fees for me it was high, because that's my pocket money which I was spending. Yet varsha tagondu inka music kalpare anna. So ar teltirte and see, it's like a sponge. Nik yet oipara puna an kalpar gorpe. It depends on you. Enna mittate, it depends on you. That's how one guy learns. ಒಂದು ಏನು ಸ್ವರಸ್ ಪಿನ್ ಬಂದಾಗ ಅಂಟಿಲ್ ಯು ನೋ ವಾಟ್ ಯುರ್ ಸಿಂಗಿಂಗ್ ಇಸ್ ರಾಂಗ್ ದೇರ್ಸ್ ನೋ ಚಾನ್ಸ್ ಆಫ್ ಇಂಪ್ರೂವೈಸೇಷನ್ ನಂಗೆ ಎಂಕಲ್ ದಾದ ಪನ್ಪ ಅಂದ್ ಗೊತ್ತುಬೋಡು ಇತ್ತೆ ಎಂಕ್ಲೆಗ್ಲ ವೈಲಿ ಎಲ್ಲೇ ಜೋಕಲ್ನ ಕಾಂಪಿಟೇಷನ್ ಬೋಪ ಎಂಕಲ್ ಬಣ್ಣ ಡೆಫಿನೆಟ್ ಅದಲ್ಲ ಅರ್ಥ ಆಪಜಾಗ್ಲಿಗೆ ಇಟ್ಸ್ ಎ ಬಾರ್ನ್ ಟ್ಯಾಲೆಂಟ್ ಗಾಡ್ ಗಿಫ್ಟ್ ಕೊಡ್ತೀವಿ ನಾವು ದೇ ಸ್ಟಾರ್ಟ್ ಸಿಂಗಿಂಗ್ ಅವೇನು ಕರೆಕ್ಟ್ ಮಲ್ಪರೆ ಒನ್ಸ್ ಟು ಕರೆಕ್ಟ್ ದೆಮ್ ಸೆಲ್ಫ್ ದೇ ಹ್ಯಾವ್ ಟು ಲರ್ನ್ ಮ್ಯೂಸಿಕ್ ಟು ರಿಯಲೈಸ್ ದೆಮ್ ಯಾ ಇದು ಸ್ವರಸ್ಥಾನ ಅಂದು ಒಪ್ಪುಣದ ಅವು ಇತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಸಾಂಗ್ ದಟ್ ಹಿಟ್ಟಿಂಗ್ ದ ನೋಟ್ಸ್ ರೈಟ್ಲಿ ಇಟ್ ಮೇಕ್ಸ್ ಮಚ್ ಇಟ್ಸ್ ಟಫ್ ಟು ಆ ಟೆಂಪೋಗ ಐಕೆ ಮಾಡ್ತೀನಿ ಯಾನ್ಲ ಕಲ್ತೀನಿ ಟಕಟಕು ಯಾನ ಸರಿಗಮ ಕಲ್ತೀನಿ I ಅಂತ still have scope for learning. ಎನಿವೇಸ್ ಜೋಕ್ಸ್ ಅಸೈಡ್ ವೀಕ್ಷಕರೇ ನಮ್ಮ ಈ ದಿನದ 8 ಪಾರ್ಟಿಸಿಪೆಂಟ್ಸ್ ಸಿಂಗಿಂಗ್ ಅನ್ನ ಪ್ರದರ್ಶನವನ್ನ ನೀಡಿ ಆಗಿದೆ. Now to come on the serious note, elimination ಬಾಕಿ है. One person will be eliminated at the end of this episode.